ಅದೊಂದು ಕಡು ಬಡತನದ ಕುಟುಂಬ. ಶೀಟ್ ಹಾಕಿರೋ ಮನೆ, ದುಡಿಯಲು ಶಕ್ತಿ ಇಲ್ಲದೆ ಸರ್ಕಾರದಿಂದ ಬರೋ ಪಿಂಚಣಿಯಿಂದ ಜೀವನ ಸಾಗಿಸ್ತಾ ಇರೋ ವೃದ್ಧೆ, 4 ಮಂದಿ ಮಕ್ಕಳು, ದೃಷ್ಟಿ ಇಲ್ಲದೆ ಜಗದ ಬೆಳಕನ್ನ ನೋಡಿದಂತಹ ಶೋಚನೀಯ ಸ್ಥಿತಿ. ವಿದ್ಯುತ್ ಸಂಪರ್ಕವಿಲ್ಲದ ಈ ಮನೆಗೆ ಗ್ರಾಮ ಪಂಚಾಯತ್ ಮುಖಾಂತರ ಇದೀಗ ಕರೆಂಟ್ ವ್ಯವಸ್ಥೆಯನ್ನ ಮಾಡಿ ಕತ್ತಲಲ್ಲಿದ್ದ ಅಂಧ ಕುಟುಂಬಕ್ಕೆ ಬೆಳಕು ಬಂದಂತಾಗಿದೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿರೋದು ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ನಾರ್ಯ ಎಂಬಲ್ಲಿ. ಇಂತಹ ಕುಟುಂಬಕ್ಕೆ ವಿದ್ಯುತ್ ಸಂಪರ್ಕವಿಲ್ಲದೆ ಕತ್ತಲಲ್ಲೇ ಜೀವ ಸಾಗಿಸೋ ಪರಿಸ್ಥಿತಿ ಇತ್ತು. ಆದರೆ ಇದೀಗ ಮನೆಗೆ ಸ್ಥಳೀಯರ ಮನವಿ ಮೇರೆಗೆ ತಕ್ಷಣ ಸ್ಪಂದಿಸಿ ಕರೆಂಟ್ ವ್ಯವಸ್ಥೆಯನ್ನ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮುಖಾಂತರ ಸದಸ್ಯ ಸುಧಾಕರ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಲ್ಲಿನ ಸ್ಥಳೀಯರು ಅಧಿಕಾರಿಗಳ ಕಣ್ಣು ತೆರೆಸಿ ಈ ಬಡ ಕುಟುಂಬಕ್ಕೆ ಬೆಳಕು ನೀಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ನಾರ್ಯ ದೊಂಡಲೆ ಭಾಗದಲ್ಲಿ ಒಂದು ಬಡ ಕುಟುಂಬವು ಅನೇಕ ವರ್ಷಗಳಿಂದ ವಿದ್ಯುತ್ ಬೆಳಕು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯ ಕಾರ್ಯಕರ್ತರು ನಿಶಾನ್ ಹಾಗೂ ಸತೀಶ್ ಇವರ ನೇತೃತ್ವದಲ್ಲಿ ನನ್ನ ಗಮನಕ್ಕೆ ತಂದು ಇಡ್ತಾರೆ. ಹಾಗಾಗಿ ಅದನ್ನು ತಕ್ಷಣ ಸ್ಪಂದನೆ ಮಾಡಿ ಅವರಿಗೆ ಬೇಕಾದಂತಹ ಪಂಚಾಯತ್ನಿಂದ ಬೇಕಾದಂತಹ ವಿದ್ಯುತ್ ಸಂಪರ್ಕವನ್ನು ತಕ್ಷಣವೇ ಕೊಡಿಸಿ ಈ ಮೋದಿ ಕಂಡಂತಹ ಕನಸನ್ನು ನನಸು ಮಾಡುವ ದೃಷ್ಟಿಯಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಇದಕ್ಕೆ ಸಹಕಾರ ಸಾಧಾರಣ ಇಲ್ಲಿಯ ಎಲ್ಲ ಕಾರ್ಯಕರ್ತರು ಮಾಡಿರ್ತಾರೆ. ಹಾಗೂ ಬಡ ಕುಟುಂಬಕ್ಕೆ ಹಾಗಾಗಲೇ ಅವರಿಗೆ 4 ಮಕ್ಕಳಿರ್ತಾರೆ, ಅವರಿಗೆ ಕಣ್ಣು ಕಾಣುವುದಿಲ್ಲ. ಆ ದೃಷ್ಟಿಯಿಂದ ಮಾನವೀಯತೆ ದೃಷ್ಟಿಯಿಂದ ನೀರಿನ ಸಮಸ್ಯೆ ಕೂಡ ಇತ್ತು. ಅದಕ್ಕೋಸ್ಕರ 2 ಟ್ಯಾಂಕ್ 1,000 ಲೀಟರ್ನ 2 ಟ್ಯಾಂಕ್ ಕೂಡ ವ್ಯವಸ್ಥೆ ಮಾಡಿಕೊಟ್ಟು ಅದಕ್ಕೆ ನಲ್ಲಿಯ ಸಂಪರ್ಕವನ್ನು ಮಾಡಿಕೊಟ್ಟಿದ್ದೇವೆ. ಸುಧಾಕರನ್ನೇ ಬತ್ತದು, ಸತೀಶ್ ಅನ್ನೇ ಬತ್ತದು, ಒಟ್ಟಿಗೆ ಕೊಂಜಿ ಗೌರ್ಮೆಂಟ್ ತಂದಿದ್ದು ಇಂದೇನು ಕರೆಂಟ್ ಒಂಜಿ ಪಾಡ್ಪಾದು ಕೊರಿಯರು ಆ 7 ವರ್ಷ ಆಂಡ್ ಎಂಕ್ ಕರೆಂಟ್ ಇಜ್ಜಂದೆ ಇಜ್ಜಿ ಎಂಕಲ್ನ ನರಕೊಂತುದು ಪ್ರಂದರನ್ನೇ ಸೋಲಾರ್ ಪಾಡುದು 6 ಕೊರಿಯರು ಪೋಸ್ಟ್ ಮ್ಯಾನ್ ಅಂಚ ಮಕ್ಕಳಿಡ ಆತ ಪಂಡದು ಈತ ಮಲ್ತು ಕೊರಿಯರು ನೀರ್ದ ಅವಸ್ಥೆ ಎಲ್ಲ ಅಕಲ್ನೇ ಪಂಡದು ಅಗಲ ಈತ ಮಲ್ತು ಕೊರಿಯರು.